ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲ 26ನೇ ಭಾನುವಾರದ ಸ್ವಾರ್ಥೆಯ ಧ್ಯಾನಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಇಂದು ಅಕ್ಟೋಬರ್ 1. ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ, ಸ್ತೋತ್ರ, ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಭುವೆ. ಈ ದಿನ ನಾವು ಆಲಿಸಲಿರುವ ಈ ಸುವಾರ್ತೆ ನಮಗೆ ಆಶೀರ್ವಾದ ತರಲಿ, ನಮ್ಮ ದೇಹ, ಆತ್ಮ, ಮನಸ್ಸುಗಳನ್ನು ನವೀಕರಿಸಲಿ, ನೂತನಗೊಳಿಸಲಿ ಮತ್ತು ನಮಗೆ ಸೌಖ್ಯವನ್ನು ತರಲಿ. ಈ ಸುವಾರ್ತೆ ಅರ್ಥೈಸುವಂತೆ, ಗ್ರಹಿಸುವಂತೆ ಮತ್ತು ಬೋಧಿಸುವುದನ್ನು ನಾವು ಅನುಸರಿಸುವಂತೆ ಪವಿತ್ರಾತ್ಮರ ಜ್ಞಾನದಿಂದ ನಮ್ಮನ್ನು ತುಂಬಿರೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೆನ್. ಆತ್ಮೀಯರೇ, ಮೊದಲನೆಯ ವಾಚನ ಎಸೆಕಿಯೇಲ್ ಪ್ರವಾದಿಯ ಗ್ರಂಥದಿಂದ, ಅಧ್ಯಾಯ 18, ವಾಕ್ಯಗಳು 25ರಿಂದ 28. ಎಸೆಕಿಯೇಲ್ ಚಾಪ್ಟರ್ 18:25-28. ಕರ್ತರು ಇಂತೆನ್ನುತ್ತಾರೆ, ನೀವು ಸರ್ವೇಶ್ವರನ ಕ್ರಮ ಸರಿಯಲ್ಲ ಎಂದು ಹೇಳುತ್ತಿದ್ದೀರಿ. ಇಸ್ರಾಯೇಲ್ ವಂಶದವರೇ, ನನ್ನ ಕ್ರಮವು ಸರಿಯಲ್ಲವೇ? ನಿಮ್ಮ ಕ್ರಮವೇ ಸರಿಯಲ್ಲವಷ್ಟೇ. ಶಿಷ್ಟನು ತನ್ನ ಶಿಷ್ಟತನವನ್ನು ಬಿಟ್ಟು ಅಧರ್ಮದಿಂದಲೇ ಸಾಯಬೇಕಾಯಿತು. ದುಷ್ಟನು ತಾನು ಮಾಡುತ್ತಿದ್ದ ದುಷ್ಟತನವನ್ನು ಬಿಟ್ಟು ನ್ಯಾಯನೀತಿಗಳನ್ನು ನಡೆಸಿದರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವನು. ಅವನು ಯೋಚಿಸಿ ತಾನು ಮಾಡುತ್ತಿದ್ದ ಅಪರಾಧಗಳನ್ನೆಲ್ಲ ಬಿಟ್ಟಿದ್ದರಿಂದ ಸಾಯನು, ಖಂಡಿತ ಜೀವಿಸುವನು. ಕೀರ್ತನೆ 25, ಸಾಮ್ 25. ನೆನೆಸಿಕೋ ಪ್ರಭು ನಿನ್ನ ನಿರಂತರ ಕರುಣೆಯನು, ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು. ನೀನೊಪ್ಪುವ ಪಥದಲ್ಲಿ ನಾ ನಡೆಯ ಕಲಿಸು. ಸನ್ಮಾರ್ಗದಲ್ಲಿ ಮುನ್ನಡೆಸೆನ್ನ ದೇವ ಮುಕ್ತಿದಾತ. ನೆನೆಸಿಕೋ ಪ್ರಭು ನಿನ್ನ ನಿರಂತರ ಕರುಣೆಯನು. ನೆನೆಸಿಕೋ ಪ್ರಭು ನಿನ್ನ ನಿರಂತರ ಕರುಣೆಯನು. ಆದಿಯಿಂದ ನೀ ತೋರಿದ ಛಲ ಪ್ರೀತಿಯನು. ಯೌವನದೆನ್ನ ಪಾಪ ಪ್ರವೃತ್ತಿಗಳ ಮನದಲ್ಲಿಟ್ಟುಕೊಳ್ಳಬೇಡ. ನಿನ್ನೊಲುಮೆ ನಲ್ಮೆಗಳ ನಿಮಿತ್ತ ಪ್ರಭು ನಿನ್ನ ನೆನೆಯದಿರಬೇಡ. ನೆನೆಸಿಕೋ ಪ್ರಭು ನಿನ್ನ ನಿರಂತರ ಕರುಣೆಯನು. ಸತ್ಯ ಸ್ವರೂಪನು, ದಯಾವಂತನು ಪ್ರಭು, ದಾರಿ ತಪ್ಪಿದವರಿಗೆ ಬೋಧಕನು ವಿಭು. ದೀನರನ್ನು ನಡೆಸುವನು ತನ್ನ ವಿಧಿಗನುಸಾರ, ದಲಿತರಿಗೆ ಕಲಿಸುವನು ತನ್ನ ಧರ್ಮಾಚಾರ. ನೆನೆಸಿಕೋ ಪ್ರಭು ನಿನ್ನ ನಿರಂತರ ಕರುಣೆಯನು. ಫಿಲಿಪಿಯರಿಗೆ ಬರೆದ ಪತ್ರದಿಂದ ವಾಚನ, ಅಧ್ಯಾಯ 2, ವಾಕ್ಯಗಳು 1ರಿಂದ 11. St. Paul's letter to the Philippians, chapter 2, verses 1-11. ಸಹೋದರರೇ, ಕ್ರಿಸ್ತ ಯೇಸುವಿನಲ್ಲಿ ನಿಮಗೆ ಉತ್ಸಾಹ, ಉತ್ತೇಜನ, ಪ್ರೀತಿ, ಪ್ರೇರಣೆ, ಪವಿತ್ರಾತ್ಮ ಅವರ ಅನ್ಯೋನ್ಯತೆ, ದೀನ ದಯಾಳತೆ ಇರುವುದಾದರೆ ಐಕ್ಯಮತ್ಯದಿಂದ ಬಾಳಿರಿ. ಒಂದೇ ಮನಸ್ಸು, ಒಂದೇ ಪ್ರೀತಿ ಇರಲಿ. ನಿಮ್ಮ ಗುರಿ, ಧ್ಯೇಯಗಳು ಒಂದೇ ಆಗಿರಲಿ. ಆಗ ನನ್ನ ಸಂತೋಷವು ಸಂಪೂರ್ಣಗೊಳ್ಳುವುದು. ಸ್ವಾರ್ಥ ಸಾಧನೆಗಾಗಲಿ ಡಂಬಾಚಾರಕ್ಕಾಗಲಿ ಏನನ್ನೂ ಮಾಡಬೇಡಿ. ಪರಸ್ಪರ ನಮ್ರತೆಯಿಂದ ನಡೆದುಕೊಳ್ಳಿ. ಇತರರು ನಿಮಗಿಂತಲೂ ಶ್ರೇಷ್ಠರೆಂದು ಪರಿಗಣಿಸಿರಿ. ಸ್ವಹಿತವನ್ನೇ ಗಮನಿಸದೆ ಪರರ ಹಿತವನ್ನು ಬಯಸಿರಿ. ಕ್ರಿಸ್ತ ಯೇಸುವಿನಲ್ಲಿರುವ ಮನೋಭಾವ ನಿಮ್ಮಲ್ಲೂ ನೆಲೆಸಿರಲಿ. ದೇವಸ್ವರೂಪಿ ತಾನಾಗಿದ್ದರೂ ನಿರುತ, ದೇವರಿಗೆ ಸಮನಾದ ಆ ಸಿರಿ ಪದವಿಯನಾತ ಹಿಡಿದಿಟ್ಟುಕೊಳ್ಳಲಿಲ್ಲ ಬಿಡೆಲೊಲ್ಲೆನೆನುತ, ತನ್ನನ್ನೇ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಜನಾಕಾರದಲ್ಲಿ ಕಾಣಿಸಿಕೊಂಡು ನರಮಾನವರಿಗೆ ಸರಿ ಸಮನಾದ. ತನ್ನನ್ನೇ ಆತ ತಗ್ಗಿಸಿಕೊಂಡು ವಿಧೇಯನಾಗಿ ನಡೆದುಕೊಂಡು ಮರಣ ಪರ್ಯಂತ, ಹೌದೌದು ಶಿಲುಬೆಯ ಮರಣ ಪರ್ಯಂತ ವಿಧೇಯನಾದ. ಎಂತಲೇ ಪರಮೋನ್ನತ ಸ್ಥಾನಕ್ಕೇರಿಸಿದಾತನನು ಇತ್ತನು ಹೆಸರುಗಳುತ್ತಮ ಹೆಸರನು ದೇವ ಪರಮನು. ಯೇಸುವಿನ ಹೆಸರಿಗೆಂದೇ ಮೊಣಕಾಲೂರಿ ಮಣಿವರು ಸ್ವರ್ಗವಾಸಿಗಳು, ಭೂನಿವಾಸಿಗಳು, ಪಾತಾಳ ಜೀವರಾಶಿಗಳು.
ಕ್ರಿಸ್ತ ಯೇಸುವೆ ಪ್ರಭು ಎಂದೆಲ್ಲರಿಗೆ ಅರಿಕೆ ಮಾಡುವರು. ಪಿತದೇವನ ಮಹಿಮೆಯನ್ನು ಈ ಪರಿ ಹೊಗಳಿ ಸಾರುವರು. ಹಲ್ಲೆಲೂಯ, ಹಲ್ಲೆಲೂಯ. ನಾನೇ ಜಗಜ್ಯೋತಿ, ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ, ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ. ಹಲ್ಲೆಲೂಯ. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 21 ವಾಕ್ಯಗಳು 28ರಿಂದ 32. ಮ್ಯಾಥ್ಯೂ ಚಾಪ್ಟರ್ 21, 28 to 32. ಆ ಕಾಲದಲ್ಲಿ ಯೇಸು ಮುಖ್ಯ ಯಾಜಕರಿಗೂ ಪ್ರಜಾಪ್ರಮುಖರಿಗೂ ಹೀಗೆಂದರು, ಈ ಬಗ್ಗೆ ನಿಮಗೇನನಿಸುತ್ತದೆ? ಒಬ್ಬಾತನಿಗೆ 2 ಮಕ್ಕಳಿದ್ದರು. ಒಮ್ಮೆ ಆತ ಮೊದಲನೆಯ ಮಗನ ಹತ್ತಿರ ಬಂದು, ಮಗನೇ, ಈ ಹೊತ್ತು ದ್ರಾಕ್ಷಿ ತೋಟಕ್ಕೆ ಹೋಗಿ ಕೆಲಸ ಮಾಡು ಎಂದ. ಅದಕ್ಕೆ ಅವನು, ನಾನು ಹೋಗುವುದಿಲ್ಲ ಎಂದು ಉತ್ತರವಿತ್ತ. ಆದರೂ ಅನಂತರ ಪಶ್ಚಾತ್ತಾಪಪಟ್ಟು ಅವನು ತೋಟಕ್ಕೆ ಹೋದ. ತಂದೆ 2ನೆಯ ಮಗನ ಹತ್ತಿರ ಹೋಗಿ ಅಂತೆಯೇ ತೋಟಕ್ಕೆ ಹೋಗಲು ಹೇಳಿದ. ಅವನು, ಇಗೋ ಹೋಗುತ್ತೇನಪ್ಪ ಎಂದು ಹೇಳಿದ, ಆದರೆ ಹೋಗಲೇ ಇಲ್ಲ. ಇವರಿಬ್ಬರಲ್ಲಿ ತಂದೆಯ ಇಷ್ಟದಂತೆ ನಡೆದವನು ಯಾರು ಎಂದು ಯೇಸು ಕೇಳಿದರು. ಮೊದಲನೆಯ ಮಗನೇ ಎಂದು ಉತ್ತರಿಸಿದರು ಅವರು. ಆಗ ಯೇಸು, ಸ್ವಾಮಿ, ಸುಂಕದವರು ವೇಶ್ಯೆಯರು ನಿಮಗಿಂತ ಮೊದಲೇ ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸುವರು ಎಂದು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ. ಸ್ನಾನಿಕ ಯೋವಾನನು ಧರ್ಮ ಮಾರ್ಗವನ್ನು ತೋರಿಸಲು ಬಂದನು, ನೀವು ಆತನನ್ನು ನಂಬಲಿಲ್ಲ. ಆದರೆ ಸುಂಕದವರು ವೇಶ್ಯೆಯರು ಆತನನ್ನು ನಂಬಿದರು. ಇದನ್ನು ಕಂಡ ಮೇಲೂ ನೀವು ಪಶ್ಚಾತ್ತಾಪ ಪಡಲಿಲ್ಲ, ಯೋವಾನನನ್ನು ನಂಬಲೂ ಇಲ್ಲ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು ಆಲಿಸಿದ ಈ ವಾಚನಗಳು ಮತ್ತು ಇದರ ಸಂದೇಶ ಯೇಸು ಸ್ವಾಮಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಈ ಎಲ್ಲ ವಾಚನಗಳ ಸಾರಾಂಶ ಮತ್ತಾಯನ ಶುಭ ಸಂದೇಶದ ಕೊನೆಯ ಭಾಗದಲ್ಲಿ ಇವತ್ತು ನಾವು ನೋಡ್ತೀವಿ. 31-32ನೇ ವಾಕ್ಯದಲ್ಲಿ, ಸುಂಕದವರು ವೇಶ್ಯೆಯರು ನಿಮಗಿಂತ ಮೊದಲೇ ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸುವರು ಎಂದು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ. ಇವತ್ತು ಆ 2 ಮಕ್ಕಳಲ್ಲಿ ಹೋಗೋಲ್ಲ ಅಂತ ಹೇಳಿದವನು ಹೋಗುತ್ತಾನೆ ಅಂದರೆ, ಪಾಪಿಯಾದ ವ್ಯಕ್ತಿಗಳು ಅವರು ಪರಿವರ್ತನೆ ಹೊಂದಲು ಸುಲಭ. ಪಾಪವೇ ಇಲ್ಲ ಅಂತೇಳಿ ನಿಷ್ಕ್ರಿಯರಾಗಿ, ನಿಸ್ತೇಜರಾಗಿ, ಆಲಸಿಗಳಾಗಿ ಇರುವವರು ಬದಲಾಗುವುದು ಕಷ್ಟ ಆಗುತ್ತೆ. ಅವರ ಜೀವನದಲ್ಲಿ ನಷ್ಟ, ಅದು ಅವರ ಅದೃಷ್ಟ ಅಥವಾ ದುರಾದೃಷ್ಟ. ಆತ್ಮೀಯರೇ, ಯೇಸು ಸ್ವಾಮಿ ಹೇಳ್ತಾರೆ, ಸ್ನಾನಿಕ ಯೋವಾನನು ಧರ್ಮ ಮಾರ್ಗವನ್ನು ತೋರಿಸಲು ಬಂದನು, ನೀವು ಆತನನ್ನು ನಂಬಲಿಲ್ಲ. ಆದರೆ ಯಾರು ನಂಬಿದರು? ಸುಂಕದವರು, ವೇಶ್ಯೆಯರು ನಂಬಿದರು. ಅವರು ನಂಬಿ ಆದ ಮೇಲೂ ನೀವು ಪಶ್ಚಾತ್ತಾಪ ಪಡಲಿಲ್ಲ, ಯೋವಾನನನ್ನು ನಂಬಲೂ ಇಲ್ಲ. ಅಂದರೆ ಅರ್ಥ ಇವತ್ತಿಗೆ ನಮಗೆ ಹೇಗೆ? ಇವತ್ತು ಲೋಕದಲ್ಲಿ ಜನರಿದ್ದಾರೆ, ದೇವರು ಬೇಡ, ಬೈಬಲ್ ಬೇಡ, ಪ್ರಾರ್ಥನೆ ಬೇಡ, ಕುಟುಂಬ ಪ್ರಾರ್ಥನೆ ಬೇಡ, ಜಪಸರ ಬೇಡ, ನವೇನ ಪ್ರಾರ್ಥನೆ ಬೇಡ ಎಂದು ಒಂದು ವರ್ಗದವರು. ಇನ್ನೊಂದು ವರ್ಗದವರು ಪ್ರಾರ್ಥನೆ 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 ಮತ್ತೆ ಜಪಸರ, ದೇವರ ವಾಕ್ಯ ಇದೆಲ್ಲ ಮಾಡ್ತಾರೋ ಇನ್ನೊಂದು ವರ್ಗದವರು. ಈ 2 ವರ್ಗದವರಲ್ಲಿ 2ನೇ ವರ್ಗದವರಿದ್ದಾರಲ್ಲ, ಅವರು ಕೇವಲ ಬಾಹ್ಯ ತೋರಿಕೆಗೆ ಮಾತ್ರ ಮಾಡಬಾರ್ದು. ತೋರಿಕೆಗೆ ಮಾಡುವಂತಹ ವಿಶ್ವಾಸ ಅದು ಸತ್ತ ವಿಶ್ವಾಸ. ಯಾಕೆಂದ್ರೆ ಕೇವಲ ಬಾಹ್ಯ, ಅಲ್ಲಿ ನಮ್ಮ ಹೃದಯದಿಂದ ನಾವು ಮಾಡುವಂಥದ್ದು ಪ್ರಾರ್ಥನೆ ಇರಬಹುದು, ಏನೇ ಇರಬಹುದು, ಪ್ರಾಮಾಣಿಕವಾಗಿ, ದೀನರಾಗಿ, ವಿಧೇಯರಾಗಿ, ಸರಳರಾಗಿ, ದೇವರ ಚಿತ್ತದಂತೆ ನಾವು ಜೀವಿಸಬೇಕು. ಅದು ಬಿಟ್ಟು ನಾವು ಅಹಂಕಾರಿಗಳು, ಸ್ವಾರ್ಥಿಗಳು, ಗರ್ವಿಗಳು, ಡಂಬಾಚಾರಕ್ಕಾಗಿ, ಸ್ವಾರ್ಥ ಸಾಧನೆಗಾಗಿ ನಾವು ಮಾಡಬಾರದು ಎಂಬುದಾಗಿ ಸಂತ ಪೌಲ ಕೂಡ ನಮಗೆ ಹೇಳ್ತಾ ಇದ್ದಾನೆ. ಇಂದಿನ ಮೊದಲನೇ ವಾಚನದಲ್ಲಿ ನೀವು ನೋಡಿದ್ದೇ ಆದರೆ, ಮೊದಲನೇ ವಾಚನದಲ್ಲಿ ಎಜೆಕಿಯಲ್ ಪ್ರವಾದಿಯ ಗ್ರಂಥದಲ್ಲಿ ದೇವರು ಹೇಳ್ತಾರೆ, ನನ್ನ ಕ್ರಮ ಸರಿಯಲ್ಲ ಅಂತೇಳಿ ನೀವು ಹೇಳ್ತಾ ಇದ್ದೀರಲ್ಲ, ಅದು ನಿಮ್ಮ ಕ್ರಮ ಸರಿಯೇ? ನೋಡಿ, ನಾವು ಯೋಚನೆ ಮಾಡೋದು ದೇವರನ್ನು ನಮ್ಮ ಕ್ರಮದೊಳಗೆ ತರೋಣ, ಅದು ನಮ್ಮ ಕರ್ಮ. ದೇವರ ಕ್ರಮ ನೋಡಿ, ಒಂದು ದೇವರ ಜೀವನದಲ್ಲಿ ಸಕ್ರಮ ಅಕ್ರಮ ನಿಮ್ಗೆಲ್ಲೋ ಗೊತ್ತು. ಸ್ವಲ್ಪ ಯಾರ್ದೋ ಒಂದು ಸರ್ಕಾರಿ ಜಾಗ ಒಳಗಡೆ ಹಾಕಿ ಅಕ್ರಮ, ಆಮೇಲೆ ಸಕ್ರಮ ಮಾಡೋದು. ದೇವರಲ್ಲಿ ಹಂಗೆ ಅಕ್ರಮ ಮಾಡಿ ಸಕ್ರಮ ಮಾಡಲಿಕ್ಕೆ ಆಗುದಿಲ್ಲ.
ದೇವರಲ್ಲಿ ನಾವು ಒಳ್ಳೆ ಜೀವನ ಪಾಪಿ ಜೀವನ ಎರಡೂ ಜೀವಿಸಲು ಆಗುವುದಿಲ್ಲ. ದೇವರಿಗೆ ನಾನು ನೀವು ಮೋಸ ಮಾಡಲಾಗುವುದಿಲ್ಲ. ಆದ್ದರಿಂದ ನಾವು ಏನು ಮಾಡಬೇಕು? ದೇವರ ಕ್ರಮದಲ್ಲಿ ನಮ್ಮ ಜೀವನವನ್ನು ಕಟ್ಟಬೇಕು. ಇರ್ಬೋದು ದೇವರ ಕ್ರಮ 10 ಆಜ್ಞೆಗಳು, 7 ಸಂಸ್ಕಾರಗಳು, ದೇವರ ವಾಕ್ಯ, ಈ ಕ್ರಮ. ಯಾವಾಗ ಅಕ್ರಮ ಬರುತ್ತೆ ದೇಹದಲ್ಲಿ, ಡಯಾಬಿಟಿಸ್, BP ಸ್ಟಾರ್ಟ್ ಆಗುತ್ತೆ, ರೋಗಗಳು ಸ್ಟಾರ್ಟ್ ಆಗ್ತವೆ. ಆಧ್ಯಾತ್ಮಿಕ ಜೀವನದಲ್ಲಿ ಅಕ್ರಮಗಳು ಒಳಗಾದಾಗ ನಾವು ಗರ್ವಿಗಳು, ಅಹಂಕಾರಿಗಳು, ಸ್ವಾರ್ಥಿಗಳಾಗ್ತೀವಿ. ಮಾಡುವುದು ಕೇವಲ ಒಂದು ಸ್ವಾರ್ಥ ಸಾಧನೆಗೆ, ಡಂಬಾಚಾರಕ್ಕೆ ಮಾತ್ರ ಆಗುತ್ತೆ. ಕ್ರಿಸ್ತ ಯೇಸುವಿನ ಮನೋಭಾವ ನಮ್ಮಲ್ಲಿ ಇರೋದಿಲ್ಲ. ಅದಕ್ಕಾಗಿ ಎಸೆಕಿಯೇಲ್ ಪ್ರವಾದಿಯ ಮೂಲಕ ದೇವರು ಹೇಳ್ತಾರೆ, ಶಿಷ್ಟನು ತನ್ನ ಶಿಷ್ಟತನವನ್ನು ಬಿಟ್ಟು ಅಧರ್ಮದಿಂದ, ನೋಡಿ ನೀನು ಶಿಷ್ಟತನ ಆಚರಿಸ್ತಾ ಇದ್ದೀಯ, ಅದನ್ನು ಬಿಟ್ಟು ಅಧರ್ಮದಿಂದ ಸಾಯ್ಬೇಕಾಗತ್ತೆ. ಎಷ್ಟೇ ಒಳ್ಳೆಯದು ಮಾಡಲಿ ನನ್ನ ಜೀವನದಲ್ಲಿ, ನಾನು ಕೆಟ್ಟ ಹಾದಿಗೆ ಹೋದ್ರೆ ಅಥವಾ ನಾವು ಕೆಟ್ಟ ಹಾದಿಗೆ ಹೋದ್ರೆ ನಾವು ನಮ್ಮ ಜೀವನವನ್ನು ನಾಶ ಮಾಡ್ತೀವಿ. ಒಂದು ವೇಳೆ ದುಷ್ಟನು ತಾನು ಮಾಡುತ್ತಿದ್ದ ದುಷ್ಟತನವನ್ನು ಬಿಟ್ಟು ನ್ಯಾಯ ನೀತಿಗಳನ್ನು ನಡೆಸಿದರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವನು. ಅಂದರೆ ಪಾಪಿ ಪಶ್ಚಾತ್ತಾಪ ಪಟ್ಟಾಗ, ಪಾಪ ಜೀವನವನ್ನು ಬಿಟ್ಟಾಗ, ದೇವರೆಡೆಗೆ ಬಂದಾಗ ಅವನು ಪ್ರಾಣವನ್ನು ಉಳಿಸಿಕೊಳ್ಳುತ್ತಾನೆ, ನಿತ್ಯ ಜೀವವನ್ನು ಪಡೆದುಕೊಳ್ಳುತ್ತಾನೆ. ಅವನು ಯೋಚಿಸಿ ತಾನು ಮಾಡುತ್ತಿದ್ದ ಅಪರಾಧಗಳನ್ನೆಲ್ಲ ಬಿಟ್ಟಿದ್ದರಿಂದ ಸಾಯನು, ಖಂಡಿತ ಜೀವಿಸುವನು. ಅದರಿಂದ ನಮ್ಮ ಜೀವನ ಈ ಲೋಕಕ್ಕೆ ಮಾತ್ರವಲ್ಲ, ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು. ಆ ಸ್ವರ್ಗ ಸಾಮ್ರಾಜ್ಯ ಅಥವಾ ನಿತ್ಯ ಜೀವ ಪಡೆಯಲು ಈ ಲೋಕದಲ್ಲಿ ದೇವರು ಕೊಟ್ಟ ಆ ಪ್ರೇಷಿತ ಕಾರ್ಯ ಯೋಜನೆಯ ಮೂಲಕ ಜೀವಿಸ್ತಾ ಇದ್ದೀವಿ. ನಮಗೆ ಸಂಸ್ಕಾರಗಳ ಮೂಲಕ ಅಥವಾ ಆಜ್ಞೆಗಳ ಮೂಲಕ ನಮ್ಮ ಜೀವನವನ್ನು ಒಂದು ಕ್ರಮವಾಗಿ ರೂಪಿಸ್ತಾ ಇದ್ದೀವಿ. ಎಲ್ಲಿ ನಾವು ಅಲ್ಲಿ ಆಜ್ಞೆಗಳ ಮೂಲಕ, ಸಂಸ್ಕಾರಗಳ ಮೂಲಕ ದೇವಾಲಯವನ್ನು ಬಿಟ್ಟು, ದೇವರನ್ನು ಬಿಟ್ಟು, ಪ್ರಾರ್ಥನೆಯನ್ನು ಬಿಟ್ಟು, ವಾಕ್ಯವನ್ನು ಬಿಟ್ಟು ಜೀವಿಸುತ್ತೇವೋ ಅದು ನಮ್ಮ ವಿನಾಶ. ಇದು ಸ್ಪಷ್ಟ ಬೈಬಲ್ ಹೇಳುತ್ತೆ, ನಾನು ಹೇಳ್ತಾ ಇಲ್ಲ. ಅದಕ್ಕಾಗಿ ಇವತ್ತು ನಾವು ನಮ್ಮ ಜೀವನವನ್ನು ಸರಿದೂಗಿಸಿ ಪ್ರಭುವಿನ ಹಾದಿಯಲ್ಲಿ ಜೀವಿಸಬೇಕು. ಅದಕ್ಕಾಗಿ ಕೀರ್ತನಕಾರ ಹೇಳ್ತಾನೆ, ನೆನೆಸಿಕೋ ಪ್ರಭು ನಿನ್ನ ಕರುಣೆಯನ್ನು, ನಿನ್ನ ಮಾರ್ಗ ತೋರಿಸು, ನೀನು ಒಪ್ಪುವ ಪಥದಲ್ಲಿ ನಡೆಸು, ಸನ್ಮಾರ್ಗದಲ್ಲಿ ನನ್ನನ್ನು ಮುನ್ನಡೆಸು. ನೆನೆಸಿಕೋ ನಿನ್ನ ಕರುಣೆ, ನಿನ್ನ ಆ ಪ್ರೀತಿ. ನಾನು ಯೌವನದಲ್ಲಿ ಮಾಡಿದ ಪಾಪಗಳನ್ನು ಮನದಲ್ಲಿ ಇಟ್ಟುಕೊಳ್ಬೇಡ, ಹಾಗೂ ನನ್ನನ್ನು ನಿನ್ನ ಪ್ರೀತಿಯಿಂದ ಅಭಿಷೇಕಿಸು, ಆಶೀರ್ವದಿಸು. ಏಕೆಂದರೆ ಸತ್ಯ ಸ್ವರೂಪನು ದೇವನು, ದೀನ ದಲಿತರನ್ನು ನಡೆಸುವವರು ಅವರು. ದಲಿತರಿಗೆ ಕಲಿಸುವನು ತನ್ನ ಧರ್ಮಾಚಾರ. ಅಂದರೆ ಏನು? ದೀನ ದಲಿತರು ಅಂದರೆ ಸಮಾಜದಲ್ಲಿ ಕಡೆಯ ಸ್ತರದಲ್ಲಿ, ವರ್ಗದಲ್ಲಿ ಇರುವವರು ಮತ್ತು ಜೀವನದಲ್ಲೂ ಕೂಡ ಕಡೆಯ ವರ್ಗ ಸ್ತರದಲ್ಲಿ ಇರುವವರು, ದೇವರಿಂದ ದೂರ ಇರುವವರು, ಅವರೂ ಕೂಡ ದೇವರೆಡೆಗೆ ಬರಬೇಕು. ಇದನ್ನೇ ಸಂತ ಪೌಲರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅವರು ತಮ್ಮ ವಾಚನದಲ್ಲಿ, ಸಹೋದರರೇ, ಕ್ರಿಸ್ತ ಯೇಸುವಿನಲ್ಲಿ ನಿಮಗೆ ಉತ್ಸಾಹ, ಉತ್ತೇಜನ, ಪ್ರೀತಿ, ಪ್ರೇರಣೆ, ಪವಿತ್ರಾತ್ಮರ ಅನ್ಯೋನ್ಯತೆ, ದೀನದಯಾಳತೆ ಇರುವುದಾದರೆ ಐಕ್ಯಮತ್ಯದಿಂದ ಬಾಳಿರಿ. ವಿ ಆರ್ ಎ ಕಮ್ಯುನಿಟಿ. ನಮ್ಮಲ್ಲಿ ಒಗ್ಗಟ್ಟಿರಬೇಕು. ತಂದೆ ತಾಯಿ, ಮಕ್ಕಳು, ಒಂದು ಸಮಾಜ, ಒಂದು ಸಮುದಾಯ, ಒಂದೇ ಮನಸ್ಸು, ಕ್ರಿಸ್ತನ ಮನಸ್ಸು, ಒಂದೇ ಪ್ರೀತಿ, ಕ್ರಿಸ್ತನ ಪ್ರೀತಿ ಇರಲಿ. ನಿಮ್ಮ ಗುರಿ ಧ್ಯೇಯಗಳು ಒಂದೇ ಆಗಿರಲಿ. ನಮಗೆ ಈ ಲೋಕದಲ್ಲಿ ನಾವು ಇರುವುದು ಯೇಸುವಿಗಾಗಿ. ಒಂದು ದಿನ ಈ ಜೀವನ ಮುಗಿಸಿ ನಾವು ಹೋಗುವುದು ಯೇಸುವಿನ ಹತ್ರ. ಅದಕ್ಕಾಗಿ ನಮ್ಮ ಗುರಿ ಧ್ಯೇಯಗಳು ಒಂದೇ ಆಗಿರಲಿ. ಆಗ ನನ್ನ ಸಂತೋಷವು ಸಂಪೂರ್ಣಗೊಳ್ಳುವುದು. ಆತ ಹೇಳ್ತಾ ಇದ್ದಾನೆ, ಸ್ವಾರ್ಥ ಸಾಧನೆಗಾಗಲಿ ಡಂಬಾಚಾರಕ್ಕಾಗಲಿ ಏನನ್ನೂ ಮಾಡಬೇಡಿ. ಈ ವಾಕ್ಯವನ್ನು ನಾವು ಬರೆದಿಟ್ಕೊಳ್ಬೇಕು. ಸ್ವಾರ್ಥ ಸಾಧನೆ, ಸ್ವಾರ್ಥ ಅಂದರೆ ನನಗೆ ಮಾತ್ರ ಬೇಕು, ಬೇರೆಯವ್ರದ್ದು ಬೇಡ. ನನ್ನ ಹೊಟ್ಟೆ ತುಂಬಿದ್ರೆ ಸಾಕು, ಬೇರೆಯವ್ರ ಹೊಟ್ಟೆ ಹೊಡೆದ್ರೂ ಪರವಾಗಿಲ್ಲ. ನಾನು ಸ್ವಾರ್ಥ, ಡಂಬಾಚಾರಕ್ಕಾಗಲಿ, ಶೋ ಆಫ್ ಮಾಡೋದು. ಪರಸ್ಪರ ನಮ್ರತೆಯಿಂದ ನಡೆದುಕೊಳ್ಳಿ. ಇತರರು ನಿಮಗಿಂತಲೂ ಶ್ರೇಷ್ಠರೆಂದು ಪರಿಗಣಿಸಿ ಸ್ವಹಿತವನ್ನು ಗಮನಿಸದೆ ಪರರ ಹಿತವನ್ನು ಬಯಸಿರಿ. ಕ್ರಿಸ್ತ ಯೇಸುವಿನಲ್ಲಿರುವ ಮನೋಭಾವ ನಿಮ್ಮಲ್ಲೂ ನೆಲೆಸಿರಲಿ. ನೋಡಿ, ನಮ್ಮ ಮನೋಭಾವ, ಅವರ ಆಟಿಟ್ಯೂಡ್ ಇಟ್ಸ್ ಲೈಕ್ ಕ್ರೈಸ್ಟ್. ನಮ್ಮ ಮನೋಭಾವ ಯೇಸು ಮನೋಭಾವ ಇರಬೇಕು. ಹೇಗೆ? ಅದನ್ನು ಕುರಿತು ಮುಂದಿನ ವಾಕ್ಯಗಳು ಹೇಳ್ತವೆ. ದೇವ ಸ್ವರೂಪಿ ತಾನಾಗಿದ್ದರೂ ನಿರುತ ದೇವರಿಗೆ ಸಮನಾದ ಆ ಸಿರಿ ಪದವಿಯನ್ನಾತ ಹಿಡಿದಿಟ್ಟುಕೊಳ್ಳಲಿಲ್ಲ, ಬಿಡಲೊಲ್ಲೆ ನೆನುತ ತನ್ನನ್ನೇ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಜನ ಆಕಾರದಲ್ಲಿ ಕಾಣಿಸಿಕೊಂಡು ನರಮಾನವನಿಗೆ ಸರಿಸಮನಾದ ತನ್ನನ್ನೇ ಆತ ತಗ್ಗಿಸಿಕೊಂಡು ವಿಧೇಯನಾಗಿ ನಡೆದುಕೊಂಡು ಮರಣ ಪರ್ಯಂತರ, ಶಿಲುಬೆ ಮರಣ ಪರ್ಯಂತರ ವಿಧೇಯನಾದ ಎಂತಲೇ ಅವರನ್ನು ದೇವರು ಮೇಲಕ್ಕೇರಿಸಿದರು. ವಿಧೇಯರಾಗಿರಿ, ನಮ್ರರಾಗಿರಿ, ನಿಮ್ಮನ್ನು ದೇವರು ಮೇಲಕ್ಕೇರಿಸುವರು.
ಯೇಸುವಿನ ಹೆಸರಿಗೆಂದೇ ಮೊಣಕಾಲೂರಿ ಮಣಿವರು, ಸ್ವರ್ಗವಾಸಿಗಳು, ಬೂದಿವಾಸಿಗಳು, ಪಾತಾಳ ಜೀವರಾಶಿಗಳು ಕ್ರಿಸ್ತ ಯೇಸುವೆ ಪ್ರಭು ಎಂದೆಲ್ಲರಿಗೆ ಅರಿಕೆ ಮಾಡುವರು. ಪಿತದೇವನ ಮಹಿಮೆಯನ್ನು ಈ ಪರಿ ಹೊಗಳಿ ಸಾರುವರು. ಅಂದರೆ ದೇವರ ಸ್ಥಳವದು ದೇವರಿಗೆ, ದೇವರ ಪುತ್ರ ನಮ್ಮ ರಕ್ಷಕ ಎಂಬುದನ್ನು ಅಂಗೀಕರಿಸಿ ಪಾಪವನ್ನು ವರ್ಜಿಸಿ ನಾವು ಜೀವಿಸೋದು ಇಂದಿನ ವಾಚನಗಳು ನಮಗೆ ಕರೆ ನೀಡುತ್ತವೆ. ಆದ್ದರಿಂದ ನಮ್ಮ ಆಲೋಚನೆಗಳೆಲ್ಲ ದೇವರ ಆಲೋಚನೆಗಳು, ನಮ್ಮ ಮಾರ್ಗಗಳೆಲ್ಲ ದೇವರ ಮಾರ್ಗಗಳು, ದೇವರ ಯೋಜನೆಗಳು ನಮ್ಮಲ್ಲಿ ಇಳಿದು ಬರಲು ನಾವು ನಮ್ಮನ್ನೇ ದೇವರಿಗೆ ಸಮರ್ಪಿಸೋಣ ಮತ್ತು ಅವರಿಂದ ಸೌಖ್ಯ ಹೊಂದೋಣ ಮತ್ತು ನಮ್ಮ ಹಳೆಯ ಜೀವನವನ್ನು ಬಿಟ್ಟು ಹೊಸ ಜೀವನ, ನೂತನ ಜೀವನ ನಾವು ಪಡೆದುಕೊಳ್ಳೋಣ. ಮಾನಸಾಂತರಗೊಂಡು ಯೇಸುವಿಗೆ ಸಾಕ್ಷಿಗಳಾಗೋಣ. ಸರ್ವಶಕ್ತ ಕರುಣಾಳು ತಂದೆ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇವೆ. ಇಂದು ನಾವು ಆಲಿಸಿದ ಈ ಸುವಾರ್ತೆ ನಮ್ಮನ್ನು ಶುದ್ಧೀಕರಿಸಲಿ, ಪವಿತ್ರಾತ್ಮರ ಶಕ್ತಿಯಿಂದ ತುಂಬಲಿ, ಕೇಡುಗಳಿಂದ ರಕ್ಷಿಸಲಿ, ನಾವು ಹೋಗಿ ಬರುವ ಹಾದಿಯಲ್ಲಿ ನಮಗೆ ಜಯವನ್ನು ಕೊಡಲಿ. ಯೇಸುವೇ, ನಿಮ್ಮ ಕರುಣೆ, ಕೃಪೆ, ದಯೆ ನಮ್ಮೆಲ್ಲರ ಮೇಲೆ ಇಳಿದು ಬರಲಿ. ನಮ್ಮಲ್ಲಿರುವ ಬಲಹೀನತೆಗಳನ್ನು ಮನ್ನಿಸಿ ನಮ್ಮನ್ನು ಅಭಿಷೇಕಿಸಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಜೋಳ್ಳ ತಂದೆಯೇ. ಯೇಸು ನಾಮದಲ್ಲಿ ನಿಮಗೆ ಜಯ, ಬಿಡುಗಡೆ, ಸೌಖ್ಯ, ಸ್ವಸ್ಥತೆ ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಹರಸಿ ಆಶೀರ್ವದಿಸಿ ಕಾಪಾಡಲಿ. ಆಮೇನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ. ಸಾಧ್ಯವಾದಷ್ಟು ಜನರಿಗೆ ಈ ಸಂದೇಶವನ್ನು ಹಂಚಿಕೊಳ್ಳಿರಿ. ಆಮೇನ್.